ಎಲ್ರಿಗೂ ನಮಸ್ಕಾರ. ದ್ವಿತೀಯ PUC ಫಲಿತಾಂಶದಲ್ಲಿ ಉತ್ತಮ ದಾಖಲೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವನ್ನ ಕೋರುತ್ತಾ ಶಿಕ್ಷಕ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸೋತವರು ಧೃತಿಗೆಡದೆ ಮರಳಿ ಪ್ರಯತ್ನಿಸಿ ಗೆಲುವನ್ನು ಸಾಧಿಸಿ ಎಂದು ಹೇಳುತ್ತಾ ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯ ಕಾರ್ಯಕ್ರಮ ಆಲಿಸುತ್ತಿರುವ ನಿಮಗೆ ಪ್ರೀತಿಯಿಂದ ನಮಸ್ಕಾರಗಳು. ನಾನು ಕರುಣಾಕರ ಬಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಹತ್ತೂರು. ಇಂದಿನ ಸರಣಿ ಸಂಚಿಕೆ 77. ಇಂದಿನ ಕಗ್ಗ ಗರ್ವ ಪಡದ ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ. ಗರ್ವ ಪಡದ ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನದಿಂ ನೋಳ್ಪ ಉದಾರಿ. ನಿರ್ವಿಕಾರದ ನಯನದಿಂ ನೋಳ್ಪ ಉದಾರಿ, ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ. ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ, ಊರ್ವರೆಗೆ ಗುರುಭವನು ಊರ್ವರೆಗೆ ಗುರುಭವನು ಮಂಕುತಿಮ್ಮ. ಗರ್ವ ಪಡನುಪಕಾರಿ ದರ್ಪ ಬಿಟ್ಟಧಿಕಾರಿ, ನಿರ್ವಿಕಾರದ ನಯನದಿ ನೋಳ್ಪುದಾರಿ. ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ, ಉರ್ವರೆಗೆ ಗುರುಭವನು ಮಂಕುತಿಮ್ಮ. ಉರ್ವರೆಗೆ ಗುರುಭವನು ಮಂಕುತಿಮ್ಮ. ಪ್ರಿಯರೇ, ತುಂಬಿದ ಕೊಡ ಎಂದು ತುಳುಕಲಾರದು ಎಂಬ ಅನುಭವದ ಗಾದೆಯನ್ನು ಸರ್ವರು ಕೇಳಿದ್ದೀರಿ. ಅದರಂತೆ ನೀವು ಕೂಡ ಇದ್ದೀರಿ. ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಉಪಕಾರ ಮಾಡಿ ಗರ್ವವನ್ನ ಪಡೆದವನು, ದರ್ಪವನ್ನು ಬಿಟ್ಟ ಅಧಿಕಾರಿ, ನಿರ್ವಿಕಾರದ ಕಣ್ಣಿಂದ ಪಥವನ್ನ ಕಂಡವನು, ಇವನು ಸರ್ವಧರ್ಮಕ್ಕೂ ಅಧಿಕಾರಿ, ಮುಕ್ತಿಗಾಗಿ ನಡೆಯುವವನು. ಹಾಗಾಗಿ ಈ ಧರೆಯಲ್ಲಿ, ಈ ಇಳೆಯಲ್ಲಿ, ಈ ಭೂಮಿಯಲ್ಲಿ ಸರ್ವರಿಗೂ ಆತ ಗುರುವಾಗುತ್ತಾನೆ ಎನ್ನುತ್ತಾರೆ. ಬಂಧುಗಳೇ, ಪರತತ್ವವನ್ನ ತನ್ನೊಳಗೆ ಅನುಸಂಧಾನ ಮಾಡಿಕೊಳ್ಳುವ ಮೂಲಕ ಮನುಜನು ಸಮಾಜದಲ್ಲಿ, ಜಗತ್ತಿನ ನಡುವೆ ಆತ ಗರ್ವವಿಲ್ಲದೆ ಬದುಕಬೇಕು. ಸಮಾಜದ ನಡುವೆ ಸರ್ವರಿಗೂ ಆಗ ಆತ ಆದರ್ಶನಾಗುತ್ತಾನೆ. ನಿರಂತರ ಪ್ರಯತ್ನಗಳಿಂದ, ಉತ್ಕೃಷ್ಟ ಮಟ್ಟದ ಶ್ರಮದಿಂದ ಜ್ಞಾನದ ಅಧಿಕಾರವನ್ನ ಪಡೆದು ವಿನಯಶೀಲತೆಯಿಂದ ಸರ್ವರಿಗೂ ವಿಧೇಯನಾಗಿ ದರ್ಪವನ್ನ ಯಾರ ಮೇಲೂ ತೋರಲಾರನು. ತರತಮ ಕಾಮಾದಿಗಳಿಂದ ಉಂಟಾಗುವ ಮನೋವಿಕಾರಗಳನ್ನ ಆತ ಗೆಲ್ಲುತ್ತಾನೆ. ಪರತತ್ವದ ಆಚರಣೆ ಪಾಲಿಸುವ ಕಾರಣ ಸರ್ವಧರ್ಮವನ್ನು ಆತ ಗೌರವಿಸುತ್ತಾನೆ. ಇದು ನಮ್ಮ ಇಂದಿನ ಸಮಾಜಕ್ಕೆ ಬಹಳಷ್ಟು ಅಗತ್ಯತೆ ಇದೆ. ಗರ್ವವಾಗಲಿ ದರ್ಪವಾಗಲಿ ಇಲ್ಲದೆ ಜ್ಞಾನದಿಂದ, ವಿನಯಶೀಲತೆಯಿಂದ ಸರ್ವರಿಗೂ ಆದರ್ಶನಾಗುತ್ತಾನೆ. ಸದ್ಗುಣಗಳಿಂದ, ಮನೋವಿಕಾಸ ಮತ್ತು ಕರ್ಮಾದಿಗಳಿಂದ ಶ್ರೇಷ್ಠನಾಗುತ್ತಾನೆ. ಜ್ಞಾನದ ಅರಿವಿನ ಮೂಲಕ ಎಲ್ಲರಿಗೂ ಗುರುವಾಗಿ ತೋರುತ್ತಾನೆ. ಪರತತ್ವದ ಹುಡುಕಾಟದಲ್ಲಿರುವವನಿಗೆ ಗುರುವಾಗಿ ಕಾಣುತ್ತಾನೆ. ಎಲೆಯ ಮರೆಯ ಕಾಯಿಯ ಹಾಗೆ ತನ್ನ ಕರ್ಮವನ್ನ ಕಾಯಕ ನಿಷ್ಠೆಯಿಂದ ಮಾಡುತ್ತಾ ಇತರರಿಗೂ ಉಪಕಾರ ಮಾಡುತ್ತಾನೆ. ಔನ್ನತ್ಯದ ಮಟ್ಟವೇರಲು ಸಣ್ಣ ಸಂಗತಿಯಲ್ಲಿಯೇ ಆರಂಭಗೊಂಡು ನಿರಂತರವಾದಂಥ ಪರಿಶ್ರಮ, ಕರ್ಮದ ಫಲವಾಗಿ ಸದ್ವಿಚಾರ, ಸತ್ಸಂಗ, ಹೀಗೆ ಬೇರೆ ಒಳ್ಳೆಯ ಸಂಪರ್ಕಗಳನ್ನ ಹೊಂದಿ ಮನಸ್ಸಿನ ಎಲ್ಲ ವಿಕಾರಗಳನ್ನ ಮೆಟ್ಟಿ ನಿಂತು ಈ ಮಾಯಾ ಪ್ರಪಂಚದ ಆಸೆಗಳನ್ನ ತೊರೆದು ಜ್ಞಾನದ ತುತ್ತ ತುದಿಯಲ್ಲಿ ನಿಲ್ಲುತ್ತಾನೆ. ಮನುಜನಾದವನು ಅಂದರೆ ನೀವೆಲ್ಲರೂ ಕೂಡ ಪ್ರತಿನಿತ್ಯವೂ ನಿರಂತರವಾಗಿ ಶ್ರದ್ಧೆ, ಕಾಯಕ ನಿಷ್ಠೆ, ಪ್ರಯತ್ನಗಳಿಂದ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗಿರಬೇಕು. ಕಷ್ಟವಾದರೂ ಕೂಡ ತನ್ನ ಕಾರ್ಯವನ್ನ ಇಷ್ಟಪಟ್ಟು ಮಾಡಬೇಕು. ಆಗ ಸಿಗುವ ಫಲವೇ ಶ್ರೇಷ್ಠವಾದದ್ದು. ಅದರಿಂದಲೇ ಆಗುವುದು ನಮ್ಮ ಮನಸ್ಸಿಗೆ ಆಹ್ಲಾದಕರವಾದಂತ ಸಂತೋಷ, ಖುಷಿ, ಸಂಭ್ರಮ, ತೃಪ್ತಿ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಬರುತ್ತೇನೆ. ಮನೆಯಲ್ಲೇ ಇರಿ, ಆರೋಗ್ಯಕರವಾಗಿರಿ. ಕೊನೆಗೊಂದು ಮಾತು ಮರೆಯಬೇಡಿ, ನೀವು ಉಸಿರಾಟದ ತೊಂದರೆ, ಜ್ವರ, ಕೆಮ್ಮು, ಶೀತ ಈ ರೀತಿಯ ರೋಗ ಲಕ್ಷಣಗಳನ್ನು ಹೊಂದಿದ್ದರೆ ಆತಂಕ ಭಯಪಡಬೇಡಿ. ರೋಗದ ಲಕ್ಷಣಗಳನ್ನು ಪತ್ತೆ ಮಾಡಲು ವೈದ್ಯರು ನಿಮಗೆ ನೆರವಾಗುವವರು ಹಾಗೂ ಸಲಹೆ ನೀಡುವವರು. ಕರ್ನಾಟಕ ಸರ್ಕಾರದ ಆಪ್ತ ಮಿತ್ರ ಸಹಾಯವಾಣಿ 144110 ಸಂಖ್ಯೆಗೆ ಕಾಲ್ ಮಾಡಿರಿ. ಇದು ಸರ್ಕಾರದ
ಟೆಲಿಮೆಡಿಸಿನ್ ಮತ್ತು ವೈದ್ಯಕೀಯ ಸಲಹಾ ಸೇವೆಗಾಗಿ ನಿಮ್ಮ ಜೊತೆ ಆಪ್ತಮಿತ್ರ 144110. ನಮಸ್ಕಾರ.